ಹರ್ಷಿತಾ. ಕಾರ್ವಾಪ್ಲೆ ಚಾನೆಲ್ಗೆ ಸ್ವಾಗತ. ಚಿರಾಗ್ ಕುಟುಂಬಸ್ಥರಿಂದ ಆರೋಪ, ರಿಷೇಲ್ ಆತ್ಮಹತ್ಯೆ ಪ್ರಕರಣ ರಾಜಕೀಯ ದ್ವೇಷಕ್ಕೆ ಬಳಕೆ. ಕಾರವಾರ ಕದ್ರಾ ಗ್ರಾಮದ ರಿಷೇಲ್ ಸಾವಿನ ವಿಚಾರವನ್ನ ರಾಜಕೀಯ ದ್ವೇಷ ಸಾಧನೆಗೆ ಬಳಸಿಕೊಳ್ಳಲಾಗಿದ್ದು, ರಿಷೇಲ್ ತಾಯಿ ನೀಡಿದ ಕಿರುಕುಳವೇ ಆಕೆಯ ಸಾವಿಗೆ ಕಾರಣವಾಗಿದ್ದು, ಈ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸಲಿ ಎಂದು ಕೆನ ಗ್ರಾಮದ ಸೀಮಾ ಕೊಟಾರ್ಕರ್ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಚಿರಾಗ್ ಹಾಗೂ ರಿಷೇಲ್ ನಡುವೆ ಪ್ರೀತಿ ಇದ್ದದ್ದು ಸತ್ಯ, ಆದರೆ ಅದು ಪವಿತ್ರ ಪ್ರೀತಿಯಾಗಿತ್ತೇ ವಿನಃ ಬೇರೆ ಏನೂ ಇರಲಿಲ್ಲ. ಆದರೆ ಕೆಲವರು ಈ ಪ್ರಕರಣವನ್ನ ದ್ವೇಷ ಸಾಧನೆಗೆ ಬಳಸಿಕೊಳ್ಳುತ್ತಿದ್ದಾರೆ. ಸಾವಿನ ಪ್ರಕರಣವನ್ನ ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ರಿಷೇಲ್ ಹಾಗೂ ಚಿರಾಗ್ ನಡುವೆ ಪ್ರೀತಿ ಇದ್ದಿದ್ದು ಮನೆಯವರಿಗೂ ತಿಳಿದಿತ್ತು. ರಿಷೇಲ್ ಚಿರಾಗ್ ಮನೆಗೆ ಹೋಗಿ ಬರುವುದು ಮಾಡುತ್ತಿದ್ದಳು. ಅನೇಕ ಕಾರ್ಯಕ್ರಮಕ್ಕೆ ರಿಷೇಲ್ ಚಿರಾಗ್ ಕುಟುಂಬದವರ ಜೊತೆ ಬಂದಿದ್ದಳು. ಹೀಗಿರುವ ವೇಳೆಯಲ್ಲಿ ಆಕೆ ಆತ್ಮಹತ್ಯೆ ಮಾಡಿಕೊಂಡಿರುವುದು ಆಕೆಯ ತಾಯಿಯ ಕಿರುಕುಳವೇ ಕಾರಣವಾಗಿದೆ ಎಂದು ಆರೋಪಿಸಿದ್ದಾರೆ. ರಿಷೇಲ್ ಆತ್ಮಹತ್ಯೆಯ ನಂತರ ಚಿರಾಗ್ ಮಾನಸಿಕವಾಗಿ ಕುಗ್ಗಿದ್ದಾನೆ. ಪ್ರೀತಿ ಮಾಡುತ್ತಿದ್ದ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಆತನ ಮನಸ್ಸಿಗೆ ಗ್ರಾಸಿಯಾಗಿದೆ. ಈ ವೇಳೆಯಲ್ಲಿ ಕೆಲವರು ಮಾಧ್ಯಮಗಳ ಮುಂದೆ ಬಂದು ಸುಳ್ಳು ಆರೋಪ ಮಾಡುತ್ತಿದ್ದು, ನಾವು ಅಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿದ್ದೇವೆ ಎಂದರು. ರಿಷೇಲ್ ಸಾವಿನ ದುರುಪಯೋಗ ಪಡೆಯಲು ಕೇವಲ ದುಷ್ಟಶಕ್ತಿಗಳು ಪ್ರಯತ್ನಿಸುತ್ತಿದೆ. ಇದಕ್ಕೆ ಜಾತಿಯ ಬಣ್ಣವನ್ನ ಸಹ ಕೊಡಲಾಗುತ್ತಿದೆ. ಚಿರಾಗನು ಈತನು ಮುಗ್ಧ ಎಂದು ತೋರಿಸಲು ಚಿರಾಗನ ಹತ್ತಿರದವರ ಬಳಿ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ. ಅದನ್ನು ಸೂಕ್ತ ಕಾಲಕ್ಕೆ ಪೊಲೀಸರಿಗೆ ತನಿಖೆಗಾಗಿ ನೀಡುತ್ತೇವೆ. ಮುಗ್ಧ ಹುಡುಗಿಯ ಸಾವಿನಲ್ಲಿ ಚಿರಾಗನ ತಾಯಿಯ ಫೋಟೋ ಹಾಕಿ ವಿಘ್ನ ಸಂತೋಷ ಪಡುತ್ತಿರುವ ವ್ಯಕ್ತಿಗಳ ಮೇಲೆ ಮುಂದಿನ ದಿನದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ. ಪೊಲೀಸರು ತನಿಖೆ ಕೈಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಪೊಲೀಸರಿಗೆ ಸರಿಯಾದ ತನಿಖೆ ಮಾಡಲು ನಾವು ಅವಕಾಶ ನೀಡಬೇಕಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಕೆನ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮುನ್ನಾ ಕೊಟಾರ್ಕರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕದ್ರಾ ಗ್ರಾಮದಲ್ಲಿ ಯುವತಿ ರಿಷೇಲ್ ಕ್ರಿಸ್ತೋರ್ ಆತ್ಮಹತ್ಯೆ ಪ್ರಕರಣವನ್ನು ರಾಜಕೀಯ ಉದ್ದೇಶಕ್ಕೆ ಮತ್ತು ದ್ವೇಷ ಸಾಧಿಸಲು ಬಳಸಿಕೊಳ್ಳುತ್ತಿರುವುದು ದುರಂತ ಅಂತ್ಯ ವಿಷಯವಾಗಿದೆ. ರಿಷೇಲ್ ಸಾವಿನ ಕುರಿತು ನಮಗೆ ತುಂಬಾ ಬೇಸರವಿದೆ ಮತ್ತು ನೋವಿದೆ. ರಿಷೇಲ್ ಇವರ ಸಾವಿಗೂ ಚಿರಾಗನಿಗೂ ಯಾವುದೇ ಸಂಬಂಧ ಇಲ್ಲ. ರಿಷೇಲ್ ಇವಳ ಸಾವಿನ ಕುರಿತು ರಿಷೇಲ್ ಮೊಬೈಲ್ ಅನ್ನು ಸರಿಯಾಗಿ ಪರಿಶೀಲಿಸಿದರೆ ಅವಳ ಸಾವಿಗೆ ಯಾರು ಕಾರಣೀಕರ್ತರು ಎನ್ನುವುದು ತಿಳಿಯುತ್ತದೆ. ಚಿರಾಗ್ ಮತ್ತು ರಿಷೇಲ್ ಅವರ ನಡುವೆ ಪ್ರೀತಿ ಇದ್ದದ್ದು ಸತ್ಯ. ಅವರಿಬ್ಬರಿಗೂ ಕೇವಲ 20 ವರ್ಷ ವಯಸ್ಸಾಗಿದೆ. ಅವರಿಬ್ಬರ ನಡುವೆ ಪವಿತ್ರ ಪ್ರೀತಿ ಇಷ್ಟೇ ವಿನಃ ಯಾವುದೇ ಇತರ ಸಂಬಂಧಗಳು ಇದ್ದಿರಲಿಲ್ಲ. ಚಿರಾಗ್ ಮತ್ತು ರಿಷೇಲ್ ರವರ ನಡುವೆ ಇರುವ ಪ್ರೀತಿಯನ್ನು ಸಹಿಸದ ರಿಷೇಲ್ ಅವರ ತಾಯಿ ಮತ್ತು ಕುಟುಂಬಸ್ಥರು ನೀಡಿದ ಕಿರುಕುಳವೇ ರಿಷೇಲ್ ಸಾವಿಗೆ ಕಾರಣ ಆಗಿರುತ್ತದೆ. ಈ ಕುರಿತು ಸತ್ಯ ಹೊರಬರಲು ಸೂಕ್ತ ತನಿಖೆ ಮಾಡಬೇಕೆಂದು ವಿನಂತಿಸುತ್ತೇವೆ. ರಿಷೇಲ್ ಸಾವಿನ ದುರುಪಯೋಗ ಪಡೆಯಲು ಕೆಲವು ದುಷ್ಟಶಕ್ತಿಗಳು ಪ್ರಯತ್ನಿಸುತ್ತಿದೆ. ಚಿರಾಗನ ಈಗಾಗಲೇ ತೀವ್ರವಾಗಿ ನೊಂದಿದ್ದು, ಆತನ ಬದುಕು ಸಹ ತೂಗುಗತಿಯ ಮೇಲೆ ಇದ್ದಂತಿದೆ. ಚಿರಾಗನು ಈಗಾಗಲೇ ವೈದ್ಯಕೀಯ ಚಿಕಿತ್ಸೆಯಲ್ಲಿದ್ದು, ಮಾನಸಿಕ ಮತ್ತು ದೈಹಿಕವಾಗಿ ಕುಸಿದು ಹೋಗಿದ್ದಾನೆ. ಮತ್ತೆ ಕಾಲ್ ಡಿಟೇಲ್ಸ್ ಕೊಡ್ತಾರೆ ಈಗ ಇದೆ ಅಂತ ಹೇಳಿ ಅದು ನಮ್ಗೆ ಯಾವುದು ಸರ್ ಸರಿ ಗೊತ್ತಿಲ್ಲ. ಅದು ಮೊಬೈಲ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದೆಲ್ಲ ಹುಡುಗಿ ಮನೆಯವ್ರು ಒಪ್ಪಿರ್ಲಿಲ್ವಾ? ಹುಡುಗಿ ಮನೆಯವ್ರು ಒಪ್ಪಿರ್ಲಿಲ್ವಾ ಪ್ರೀತಿಗೆ? ಆ್ಯಕ್ಚುಲಿ ಅದೇ ಏನಂತೇಳಿ ಗೊತ್ತಾಗಲಿಲ್ಲ ಸರ್. ಯಾಕಂತ ಹೇಳಿದರೆ ಅವ್ರಿಗೆ ಕಾಂಟ್ಯಾಕ್ಟ್ ಆದ ನಂತರ ನಮ್ಗೆ ಗೊತ್ತಾಗೋದು ಅದು ಆ್ಯಕ್ಚುಲಿ ಒಪ್ಪಿಲ್ಲ ಅಂತೇಳಿ. ಆದರೆ ಅವ್ರ ಮಮ್ಮಿ ಟಾರ್ಚರ್ ಕೊಡ್ತಿದ್ರು ಅಂತೇಳಿ ಅಷ್ಟೇ ಕೇಳಿದ್ವಿ. ಅದೇ ಮದುವೆ ಆಗೋದು ಬೇಡ ಅಂತ ಆ್ಯಕ್ಚುಲಿ ಅದೇ ಜಾತಿ ಇದು ಇದೆ ಅಂತ ನಾನು ಒಪ್ಕೊಳ್ತೇನೆ. ಅವ್ರ ಮಾತ್ರ ಬೇರೆಯಿಂದ ನೋಡಿದ್ರೆ ಗೊತ್ತಾಗ್ತದೆ. ಬಟ್ ಆ ಥರ ಏನಾದರೂ ಇತ್ತ ಬೇರೆ ಏನು ಜಾತಿಯನ್ನ ಕಾರಣಕ್ಕಾಗಿ ಅಥವಾ ಅವ್ರದ್ದು ಏನೋ ಗೊತ್ತಿಲ್ಲ ಸರ್. ಗಾಡಿ ಮೇಲೆ
ಸರ್, ಈಗ ನೀವು ನಾವು ಏನೇ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತೀರಾ. ನಾವು ಸುದ್ದಿ ಏನು ಹೇಳ್ತೀರಾ ಒಂದು 2 ಲೈನ್ ಅಂತ ಬಂದ್ಬಿಡುತ್ತೆ. ಮತ್ತೆ ಏನು ಅಂತ ಹೇಳಿ ತನಿಖೆ ಪ್ರಕಾರ, ಕಾನೂನು ಪ್ರಕಾರ ಸರ್ ಏನು ನಮಗೆ ಅವರು ಶಿಕ್ಷೆ ಅವರಿಗೆ ಕೊಡ್ತಾರಲ್ಲ ಅದಕ್ಕೆ ಬದ್ಧರಾಗಿದ್ದೇವೆ. ಅದಕ್ಕೆ ಇದಕ್ಕೆಲ್ಲ ನಾವು ಏನು ಇದೆಲ್ಲ ತನಿಖೆ ನಡೀತಾ ಇದೆ ಸರ್. ತನಿಖೆ ನಡಿಬೇಕಾದ್ರೆ ಹೇಳಿಕೆ ಕೊಡಬಾರ್ದು ಅಂತ ಏನಿಲ್ಲ. ಈಗ ತನಿಖೆ ನಡಿಬೇಕಾದ್ರೆ ಈಗ ಅವ್ರು ಹೇಳಿಕೆ ಕೊಡ್ತಾ ಇದ್ದಾರೆ, ನೀವು ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ತಪ್ಪಿಲ್ಲ ಅಂತ ಹೇಳಿಕೆ ಕೊಡೋದು ನಿಮಗೆ ಕೆಲವು ರಿಲೇಷನ್ ಫ್ರೆಂಡ್ಸ್ ಕಿನ್ನರ್ ಗುಡ್ನವ್ರು ಇದ್ದಾರೆ. ಈಗ ನೀವು ಯಾರು ಅವರು ಪೇರೆಂಟ್ಸ್ ಪರವಾಗಿ ಬಂದಿರೋ ಅವ್ರ ಪೇರೆಂಟ್ಸ್ ಪರವಾಗಿ ಪ್ರೆಸ್ಕ್ರೈಬ್ ಮಾಡ್ತಾರೆ ಆರೋಪ ಮಾಡಿ ಚಿಕಿತ್ಸೆ ಪಡೆದಿದ್ದಾರೆ. ಚಿಕಿತ್ಸೆ ತಗೊಳ್ತಾ ಇದ್ದಾರೆ ಅಂತ ಹೇಳಬೇಕಾಗಿ ತನಿಖೆ ನಡ್ತಾ ಇದೆ, ಕಾನೂನು ತನಿಖೆ ನಡ್ತಾ ಇದೆ. ಅದನ್ನು ಕಾನೂನು ತನಿಖೆ ನಡ್ತಾ ಇದೆ. ಅದು ಏನೇನು ಸುಳ್ಳು ಆರೋಪ ಮಾಡಿದ್ರು ಕೂಡ ಕಾನೂನಿಗೆ ನಾವು ಬದ್ಧಾಗಿದ್ದೀವಿ. ಕಾನೂನಿಗೆ ನಾವು ತಲೆ ಬದ್ಧಾಗಿದ್ದೀವಿ. ಸರ್, ಅವರು ನಿನ್ನೆ ಪ್ರಶ್ನೆ ಮಾಡ್ತಾರೆ. ಎಲ್ಲಿ ಟೋಟಲಿ ನಾವು ಏನು ಡೀಟೇಲ್ಸ್ ಹೇಳಬೇಕು ಆ ಡೀಟೇಲ್ಸ್ ನಾವು ಕೊಟ್ಟಿದ್ದೀವಿ. ನಾವು ಏನೋ ಮುಚ್ಚು ಮರಿ ಇಟ್ಕೊಂಡು ಎಂಥದ್ದು ಏನು ಮಾಡಿಲ್ಲ ಸರ್. ಟೋಟಲ್ ಡೀಟೇಲ್ಸ್ ನಡ್ತಾ ಇದೆ, ತನಿಖೆ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ವಕೀಲರು ಇರ್ತಾರೆ, ವಕೀಲರು ನಾವು ನೋಡ್ಬೋದು. ಆಮೇಲೆ ರಿಷೇಲ್ ಅವರ ಸಹೋದರ ಒಂದು ಓಕೆ, ಥ್ಯಾಂಕ್ ಯು ಸರ್. ಇನ್ನೊಂದು ಇದು ಮಾಧ್ಯಮದ ಮುಖಾಂತರ ತನಿಖೆ ಕೈಗೊಳ್ಳುವುದು ಬೇಡ ಅಂತ ಹೇಳಿ ಇದೆ. ಮತ್ತೆ ಮಾಧ್ಯಮಗಳ ಮೇಲೆ ಕ್ರಮ ವಹಿಸ್ತೀವಿ ಇದು ಅಂತೇಳೆಲ್ಲ ಇದರಲ್ಲಿ ಅವರಿಬ್ಬರ ನಡುವೆ ಆ್ಯಕ್ಚುಲಿ ಸರ್ ಮನೆಯಲ್ಲಿ ಗೊತ್ತಿತ್ತು, ನಮ್ಮ ಮನೆಯಲ್ಲಿ ಗೊತ್ತಿತ್ತು. ನಾವು ಅದಕ್ಕೆ ಎಕ್ಸ್ಪೆಕ್ಟ್ ಇರ್ತೀವಿ ಅಂತ. ಯಾಕಂತ ಹೇಳಿದ್ರೆ ಅವ್ರದ್ದು ಟೋಟಲಿ ನಮ್ಮದು ಫೋಟೋಸು ಇದೆ, ಟೋಟಲ್ ಡೀಟೇಲ್ಸ್ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಮನೆಗೆ ಬರುವುದು, ನಮ್ಮ ಫಂಕ್ಷನಿಗೆ ಬರುವುದು, ನಮ್ಮ ದೇವಸ್ಥಾನದಲ್ಲೇ ಹೋಗಿದ್ದಾರೆ ಅವರು. ನಮ್ಮ ಆ್ಯಕ್ಚುಲಿ ಗುಡ್ಡ ಕುಸಿದಕ್ಕೆ ನಮ್ಮ ಇಲ್ಲಿ ಶಿರು ಗುಡ್ಡ ಕುಸಿದಲ್ಲಿ ಅಲ್ಲಿನೂ ಕೂಡ ಅವರು ಅಲ್ಲಿ ಊಟ ಕೊಡಲಿಕ್ಕೆ ಅದನ್ನು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಈಗ ಏನಾಗಿತ್ತು? ಈಗ ನಿಮಗೆ ಸಮಸ್ಯೆ ಆಯಿತು, ಅದ ನಂತರ ಇವ್ರಿಗೆ ಚಿತ್ರಪಟ್ಟು ಅವ್ರ ರಾಜಕೀಯಕ್ಕೆ ಸಮಸ್ಯೆ ಆಯಿತು ಅಂತ ಈಗ ನೀವು ಬಂದು ಹೇಳ್ತಾ ಇದ್ದಾರೆ. ನಾವು ಸರ್, ಅವ್ರ ಪೇರೆಂಟ್ಸ್ ಗೊತ್ತಿರಲಿಲ್ಲ ಲವ್ ಮಾಡೋದು. ವಿಡಿಯೋ ಕಾಲ್ ಮಾಡಿದ್ದಾನೆ. 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334.